ದೇಶದಲ್ಲಿಯೇ ಪ್ರಥಮವಾದ ನೂರಾರು ದೈವಗಳು ಮರದ ಮೂರ್ತಿಯಲ್ಲಿ ನೆಲೆಯಾದ ಸ್ಥಳ ಉಡುಪಿ ಜಿಲ್ಲೆಯ ಸಾಯಿಬ್ರಕಟ್ಟೆಯ ಬಳಿಯ ಮೆಕ್ಕಿಕಟ್ಟೆಯ ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಜಾತ್ರೆಯ ಅಂಗವಾಗಿ ಸಿಡಿ ಸೇವೆ ಎನ್ನುವ ವಿಶೇಷತೆ ಇದೆ. ದೇವಸ್ಥಾನದ ಎದುರು ಭಾಗದಲ್ಲಿ 30 ಅಡಿ ಎತ್ತರದ 3 ಸಿಡಿ ಕಂಬದ ಒಂದು ಭಾಗದಲ್ಲಿ ತೊಟ್ಟಿಲು ಇರುತ್ತೆ. ಸಿಡಿ ಸೇವೆಯನ್ನ ಸಲ್ಲಿಸುವ ವ್ಯಕ್ತಿ ಕೆಲವು ದಿನದಿಂದ ವ್ರತ ನಿಯಮದಲ್ಲಿದ್ದು ಹೊಸ ಬಟ್ಟೆಯಲ್ಲಿ ತೊಟ್ಟಿಲಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಇನ್ನೊಂದು ಭಾಗದಲ್ಲಿ ತೊಟ್ಟಿಲನ್ನ ಮೇಲಕ್ಕೆ ಏರಿಸಲು ಹಗ್ಗದ ಸಹಾಯದಿಂದ 4 ಮಂದಿ ತೊಟ್ಟಿಲನ್ನ ಎತ್ತರಕ್ಕೆ ಏರುವಂತೆ ಮಾಡಿ ಒಂದು ಸುತ್ತು ತಿರುಗಿಸುತ್ತಾರೆ. ಜಾತ್ರೆಯ ಅಂಗವಾಗಿ ಅನೇಕರಿಂದ ಸಿಡಿ ಸೇವೆ ಜರುಗಿತು. ಜಾತ್ರೆಗೆ ಆಗಮಿಸಿದ ಸಹಸ್ರಾರು ಭಕ್ತರು ಇಲ್ಲಿನ ದೇವರ ದರ್ಶನ ಪಾತ್ರೆಯವರಿಂದ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿಕೊಳ್ಳುವ ಆಚರಣೆ ಕೂಡ ಇದೆ. ಕೊಳ್ಕೆಬೈಲು 3 ಮನೆಯವರ ಆನುವಂಶಿಕ ಆಡಳಿತ ಮೊಕ್ತೇಸರರು 6 ಬೆಟ್ಟು ಶಿರಿಯಾರ ಗ್ರಾಮಸ್ಥರು, ಅರ್ಚಕರು, ಗ್ರಾಮಸ್ಥರು ಜಾತ್ರೆಯ ಉಸ್ತುವಾರಿಯನ್ನ ವಹಿಸಿದ್ದರು. ಬೇರೆ ಕಾಣ ಸಿಗದಂತ ಕಾಸ್ಟ್